ಕನಕ ಗುರುಪೀಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳಿಗೆ ಸಚಿವ ಮಾಧುಸ್ವಾಮಿ ಅಗೌರವ ತೋರಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟದಿಂದ ತಕ್ಷಣವೇ ವಜಾಗೊಳಿಸಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಯುವ ಗರ್ಜನೆ ಮತ್ತು ಕರಾವಳಿ ಕುರುಬರ ಸಂಘ ಆಗ್ರಹಿಸಿದೆ। ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಿಲ್ಲಾಧ್ಯಕ್ಷ ಭೀಮಣ್ಣ ಆರ್ ಗೌಡರ್ ಮಾತನಾಡಿ, ಶ್ರೀಮಠದ ಪರಂಪರೆಗೆ ಹಾಗೂ ಸಮಾಜದ ಭಕ್ತರಿಗೆ ತೀವ್ರ ನೋವುಂಟಾಗಿದ್ದು, ಈ ಕೂಡಲೇ ನಾಡಿನ ಜನರ ಮುಂದೆ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು। ಜಾತಿಗಳ ನಡುವೆ ಗೊಂದಲಗಳನ್ನು ಸೃಷ್ಟಿ ಮಾಡಿ ಆ ಸಭೆಯೊಂದರಲ್ಲಿ ಸ್ವಾಮೀಜಿಗಳಿಗೆ ತೀವ್ರವಾಗಿ ಮಾತನಾಡಿ ಏಕವಚನದಲ್ಲಿ ಮಾತನಾಡಿರ್ತಕ್ಕಂತಹ ಜೆ.ಸಿ. ಮಾಧುಸ್ವಾಮೀಜಿ ಅವರು ಮಾತನಾಡಿದ್ದಾರೆ। ಅದಕ್ಕಾಗಿ ನಮ್ಮ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳು ಉತ್ತರ ನೀಡಿದ್ದು ಈ ರೀತಿ ಇದೆ। ದಿವಂಗತ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ವೃತ್ತವನ್ನು ಬೇರೊಂದು ವೃತ್ತಕ್ಕೆ ಅವರ ಹೆಸರನ್ನು ನಾಮಕರಣ ಮಾಡುವ, ಇನ್ನೊಂದು ವೃತ್ತಕ್ಕೆ ಕನಕದಾಸರ ಹೆಸರನ್ನು ನಾಮಕರಣ ಮಾಡುವ ಎಂದು ಶ್ರೀಗಳು ಶಾಂತಿ ಸಭೆಯಲ್ಲಿ ಮಾತನಾಡುತ್ತಿರುವಾಗ ಕಾನೂನು ಸಚಿವರಾದ ಜೆ.ಸಿ. ಮಧುಸ್ವಾಮಿಯವರು ತುಚ್ಛವಾಗಿ ಬೆರಳನ್ನ ತೋರಿಸಿ ನೀವು ಮಾತನಾಡುವುದು ಸರಿಯಲ್ಲ ಹಾಗೆ ಹೀಗೆ ಅಂತೇಳಿ ಏಕವಚನದಲ್ಲಿ ಸ್ವಾಮೀಜಿಗಳನ್ನ ನಿಂದಿಸಿದ್ದಾರೆ। ಸಾರ್ವಜನಿಕರಲ್ಲಿ ವಾಗ್ವಾದ ನಡೆದಿದ್ದು ಇದು ತೀವ್ರ ಖಂಡನೀಯ ವಿಷಯ। ಈ ಕೂಡಲೇ ಶ್ರೀಗಳಿಗೆ ಕ್ಷಮೆಯಾಚಿಸಬೇಕು, ಕುರುಬ ಸಮಾಜಕ್ಕೆ ಕ್ಷಮೆಯನ್ನ ಬೇಡಿಕೊಳ್ಳಬೇಕು। ಈ ವೇಳೆ ರಾಜಶೇಖರ್ ದೊಡ್ಡಣ್ಣ, ವೀರಣ್ಣ ಮತ್ತಿತರರು ಉಪಸ್ಥಿತರಿದ್ದರು।